ಇವತ್ತಿಂದ ರಾಧಾಸಲ್ಲಿ ಮಾನ್ಸೂನ್ ಮೇಳ ಸ್ಟಾರ್ಟ್ ಆಗಿದೆ. ಸೊ 15 ದಿನದ ಮೇಳ ಇದು. ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೇನೆ, ಆ್ಯಕ್ಚುಲಿ 10 o'clock ಬಂದಿದ್ದೇನೆ ಆಯಿತಾ. 10 o'clock ಬಂದು ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ, ಹೆವಿ ರಶ್ ಇದೆ. ನಾನು ಆ್ಯಕ್ಚುಲಿ ಇಷ್ಟು ರಶಲ್ಲಿ ಬರೋದೇ ಇಲ್ಲ, ಬಟ್ ರಾಧಾಸಲ್ಲಿ ಪ್ರತಿ ವರ್ಷ ಕೂಡ ಮಾನ್ಸೂನ್ ಮೇಳಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ ಬಿಡ್ತಾರೆ ಅವರು. ಸಾರೀಸ್ ಎಲ್ಲ ಈಗ 2000 ಪ್ರೈಸ್ ಇದೆಲ್ಲ 1000ಗೆಲ್ಲ ಸಿಗುತ್ತೆ. ಸೊ ವರ್ತ್ ಅನ್ಸುತ್ತೆ ಆಯ್ತಾ. ರೇಟ್ ಕೂಡ ಅಂದರೆ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಕ್ವಾಲಿಟೀಸ್ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನನಗಂತೂ ಪ್ರತಿ ವರ್ಷ ನಾನು ಬಂದೇ ಬರ್ತೇನೆ ಇಲ್ಲಿಗೆ. ಈ ಸಲ ಸಹ ಬಂದಿದ್ದೇನೆ, ಆಲ್ಮೋಸ್ಟ್ ಒಂದು 10 ಸಾರೀಸ್ ಪರ್ಚೇಸ್ ಮಾಡಿದ್ದೇನೆ. ಇನ್ನು ಕುರ್ತಾ ಸೆಟ್ ತಗೊಳ್ಬೇಕು, ಅದು ಫಸ್ಟ್ ಫ್ಲೋರಲ್ಲಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ಕಲೆಕ್ಷನ್ಗೆ. ಬಟ್ ನಾಳೆ ನಾಡ್ದ್ರಲ್ಲಿ ಬೇರೆ ಕಲೆಕ್ಷನ್ಸ್ ಬರ್ಬೋದು. ನಾನು ನನ್ನ ಅಮ್ಮನ ಜೊತೆ ಬಂದಿದ್ದೇನೆ, ಮುಂದಿನ ದಿನದಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕೂಡ ಬರ್ತಾ ಇದ್ದೇನೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳೋದೇನಂತ ಹೇಳಿದರೆ, ಉತ್ತಮ ರೀತಿಯ ಗುಣಮಟ್ಟದ ಪ್ರಾಡಕ್ಟ್ಸ್ ಅಂದರೆ ಸಾರೀಸ್ ಆಗಿರ್ಬೋದು, ಸಲ್ವಾರ್ಸ್ ಆಗಿರ್ಬೋದು, ಎಲ್ಲ ರೀತಿಯ ವಿವಿಧ ರೀತಿಯ ಬಟ್ಟೆಗಳು ಇಲ್ಲಿ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದಲ್ಲಿ ಸಿಗ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ಇಲ್ಲಿ ಬನ್ನಿ, ಇನ್ನೂ 15 ದಿನ ಇದೆ. ಗ್ರಾಹಕರಿಗೆ ನಮಸ್ತೆ. ನಮ್ಮ ಡಿಸ್ಕೌಂಟ್ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನಡೀತದೆ. ನಮ್ಮದು ಮೇಯ್ನ್ ಮೋಟೋ ಎಂತಂದರೆ ಹೊಸ ಕಲೆಕ್ಷನ್ ಕಡಿಮೆ ಬೆಲೆ ಹೇಳಿ ಅಂದರೆ ತಪ್ಪಾಗ್ಬೋದು, ಅತಿ ಕಡಿಮೆ ಬೆಲೆ. ಸೊ ನಮ್ಮದು ವಿಶೇಷತೆ ಏನಂದರೆ, ಈಗ ಎಲ್ಲರೂ ಆಲ್ಮೋಸ್ಟ್ ಎಂತ ಮಾಡೋದಂದರೆ ವಾಟ್ಸಪ್ ಆನ್ಲೈನಲ್ಲಿ ಖರೀದಿ ಮಾಡೋದು. ನಾವೆಂತ ಮಾಡೋದಂದರೆ, ನಮ್ಮ ಅಪ್ಪಂದಿರಾಗಿರೋ ಗಣೇಶ್ ಕಾಮತ್ ಹಾಗೂ ಪ್ರಕಾಶ್ ಕಾಮತ್ ಅವರು ಪರ್ಸ್ನಲಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಅಥವಾ ಹೋಲ್ಸೇಲರಿಗೆ ಹೋಗಿ ಕಣ್ಣಾರೆ ನಮ್ಮ ಕ್ವಾಲಿಟಿಯನ್ನು ನೋಡಿ, ಡಿಸೈನ್ಸನ್ನು ನೋಡಿ, ಹೊಸ ಡಿಸೈನ್ಸನ್ನು ನೋಡಿ ನಿಮಗೆ ನಾವು ತಲುಪಿಸುವುದು. ಸೊ ನಮ್ಮದು ಆ್ಯಕ್ಚುಲಿ ಡಿಸ್ಕೌಂಟ್ ಆಗಸ್ಟ್ 5ಗೆ ಸ್ಟಾರ್ಟ್ ಆಗೋದಿತ್ತು ಇವತ್ತು. ಬಟ್ ನಮಗೆ 2 ಡೇಸಿಂದ ಒಳ್ಳೆ ರೆಸ್ಪಾನ್ಸ್ ಇತ್ತು. ಅದು ಬಾಯಿಂದ ಮಾತಿಗೆಲ್ಲ ಸ್ಪ್ರೆಡ್ ಆಗಿ ಗ್ರಾಹಕರು ಬಂದಿದ್ದಾರೆ. ನಮಗೆ ಸಹ ಶಾಕ್ ಆಗಿದೆ, ಇಷ್ಟು ಲಾಸ್ಟ್ ಇಯರ್ಗಿಂತ ಈ ವರ್ಷ 3 ಜನ ಬಂದಿದ್ದಾರೆ. ಫುಲ್ ಜಾಮ್ ಪ್ಯಾಕ್ ಆಗಿದೆ, ನೀವು ನೋಡಿರ್ಬೋದು ಮುಂಚೆದು ಕ್ಲಿಪ್ಸಲ್ಲಿ ಎಲ್ಲ. ಅದೇ ನೀವು ನೋಡಿರ್ಬೋದು, ಇಷ್ಟು ನಮಗೆ ಸಹ ಶಾಕ್, ಎಲ್ಲರಿಗೆ ಶಾಕ್. ಒಳಗೆ ಫುಲ್ ಜಾಮ್ ಪ್ಯಾಕ್ ಆಗಿದೆ. ಅದು ಎಲ್ಲ ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಇದ್ದದ ಕಾರಣ ಇಷ್ಟು ಒಳ್ಳೆ ಆಗಿದೆ. ಸೊ ನಿಮಗೆ ಎಲ್ಲರಿಗೆ ಧನ್ಯವಾದಗಳು.